ಚಿಲಿಮಿಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 56ನೇ ರಾಮನವಮಿ ಉತ್ಸವದ ಸಂದರ್ಭದಲ್ಲಿ ತುಳು ಜಾನಪದ ವಿದ್ವಾಂಸ ಕದ್ರಿ ನವನೀತ್ ಶೆಟ್ಟಿ ಬರೆದ ಸಾಯಿನಾಥ ಶಿರಡಿ ಸಾಯಿಬಾಬಾ ನಾಟಕ ಪುಸ್ತಕದ ಬಿಡುಗಡೆ ಹಾಗೂ ಈ ನಾಟಕದಲ್ಲಿ ಪಾಲ್ಗೊಂಡ ಕಲಾವಿದರನ್ನ ಗೌರವಿಸುವ ಕಾರ್ಯಕ್ರಮ ಸಾಯಿಬಾಬಾ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಉದ್ಘಾಟಿಸಿ ಪುಸ್ತಕ ಬಿಡುಗಡೆಯನ್ನ ಮಾಡಿದರು. ಸಾಯಿನಾಥ ಶಿರಡಿ ಬಾಬಾ ನಾಟಕದಲ್ಲಿ ಕಲಾವಿದರಾಗಿ ಅಭಿನಯಿಸಿದ ತುಳುನಾಡ ತುಡರ್ ಕುಡ್ಲದ ಕಲಾವಿದರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ನಾಟಕದ ಬಗ್ಗೆ ಕೃತಿಕಾರ ಕದ್ರಿ ನವನೀತ್ ಶೆಟ್ಟಿ ಮಾತನಾಡಿದರು. ಪ್ರದೀಪ್ ಕುಮಾರ್ ಕಲ್ಕೂರ, ನಮ್ಮ ಕುಡ್ಲ ವಾಹಿನಿ ನಿರ್ದೇಶಕ ಲೀಲಾಕ್ಷ ಕರ್ಕೇರ, ಪತ್ರಕರ್ತ ವಿಜಯ್ ಕೋಟ್ಯಾನ್, ಟ್ರಸ್ಟಿ ವಿಶ್ವಾಸ್ ಕುಮಾರ್ ದಾಸ್, ವಿಶಾಲ್ ವಿಶ್ವಾಸ್ ಕುಮಾರ್ ದಾಸ್, ಪದ್ಮನಾಭ್ ಅಮೀನ್, ಕೇಶವ್ ಮರಳಿ, ಪ್ರತಾಪ್ ಚಂದ್ರ ಶೆಟ್ಟಿ, ರಘುರಾಜ್ ಕದ್ರಿ ಮೊದಲಾದವರು ಪಾಲ್ಗೊಂಡರು. ಪ್ರತಿ ಒಂದು ದೃಶ್ಯಗಳ ಒಂದು ಚಿತ್ರ ಸಹಿತ ಸಚಿತ್ರವಾಯಿನ ಪುಸ್ತಕವನ್ನು ಅಂಚಾದ ಈ ನಾಟಕ ಗೊಬ್ಬುಣಗಳಿಗೆ ಮಾತ್ರ ಈ ಜಾಗೆಗೆ ಬರ್ತದೆ, ಸಾಯಿ ಮಂದಿರಕ್ಕೆ ಬರ್ತದೆ, ಸಾಯಿಬಾಬಾನ ದರ್ಶನ ಪಡೆದು ಹೋಪಿನಂಚಿನ ಭಕ್ತರಿನಗಳಿಗೆ ಒಂದು ನಾಟಕ ರೂಪಡುಪ್ಪುನಂಚಿನ ಒಂದು ಕೃತಿ, ಒಂದು ಪುಸ್ತಕ ಓದೋದು ಪೋನಾಗ ಒಂದು ಕಾದಂಬರಿ ಓದಿಲೆಕ್ಕ, ಕಥೆ ಪುಸ್ತಕ ಓದಿಲೆಕ್ಕ ಒಂದು ಅನುಭವ ಕೊಪ್ಪಿನಲ್ಲಿ ಇಟ್ಟಿದೆ. ಈ ಪುಸ್ತಕನ ವಿನ್ಯಾಸ ಮಾಡಿದೆ. ಒಂದು ಕನ್ನಡದ ಬಗ್ಗೆ ಎನ್ನ ಹೆಚ್ಚಿನ ನಾಟಕಗಳು ಪೂರ ತುಳು ನಾಟಕ ಆದಿದ್ದರಿಂದ ಒಂದು ಪೂರ್ಣ ಪ್ರಮಾಣದ ಕನ್ನಡ ನಾಟಕ. ಈ ಕೃತಿನ ಕುರಿತ ಸ್ಟಾಲ್ ಲೆಡೆ ಇದು ಭಕ್ತರ ನಕಲಿಗೆ ಅನುಕೂಲ ಆಗಲೆಕ್ಕ ಇದು ವಿತರಣದ ವ್ಯವಸ್ಥೆ ಮಲ್ಪೊಳ್ಳು ಬಂದೆ ಮಂದಿರದ ಕಂಡ ವಿನಂತಿ ಮತ್ತೊಂದು ಪ್ರಪಂಚದ ವಿದ್ಯಮಾನದಲ್ಲಿ ಹಿಟ್ಲರ್ ಅಂತ ಮನುಷ್ಯನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಅನಿಸಿದ್ದು ಉಂಟು. ಆ ಸಂದರ್ಭದ ಕಾಲಘಟ್ಟದಲ್ಲಿ ಇಂಥ ಮಹಾನ್ ಮಹಿಮರುಗಳು ಭೂಲೋಕದಲ್ಲಿ ಅವತರಿಸಿ, ಅದು ಯಾವುದೇ ಧರ್ಮದಲ್ಲಿರ್ಬೋದು, ಮನುಕುಲಕ್ಕೆ ಶಕ್ತಿಯ ಸಾನ್ನಿಧ್ಯದ, ಬದುಕಿನ ಪ್ರಕೃತಿಯ ರಹಸ್ಯದ ಒಳ ಆಂತರ್ಯದ ಶಕ್ತಿಯನ್ನು ಸಾಕ್ಷಾತ್ಕಾರ ಮಾಡಿ ಬದುಕನ್ನು ಸುಂದರಮಯವಾಗಿರಲಿಕ್ಕೆ ನಮಗೆ ಕಾರಣೀಭೂತರಾಗಿದ್ದಾರೆ. ఒక బాబేన్న షిరిడి సాయిబాబా విషయాలు నమ్మదాల పనియారు ఆరు మోని నవని ಶೆಟ್ಟಲ ಬಂಡೆ ನೆಕ್ಕು ಇಂಕ್ ಬೋಡಾಯಿನಂಚಿನ ಮಾತ್ರ ಸಹಕಾರಲ್ಲ ಅವು ಪಾತ್ರೆ ಪ್ರತಿ ಊರಿನಲ್ಲೂ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಬರ್ತೇನೆ ನಾನು. ಪ್ರತಿ ಊರಲ್ಲಿ ಏರ್ಕೆಂಡ ಓಲ ಇಜ್ಜಿನ ಬಂಡಿದ್ದೇನೆ ಮಾತೆಲ್ಲ ಇಂಕ್ ಮಾತ್ರ ರೀತಿಯ ಸಹಕಾರ ಮಾಡ್ತಿರೋದು ಬಂದಿದೆ. ಅವು ಬಾಬೇರ್ನವರಿಗೆ ಸಹಕಾರ ಸಹಾಯವನ್ನು ಪರಿಹರಿಸೆ ಬರ್ತದೆ. ಯಾಕಂದ್ರೆ ಬಾಬೇರಿಗೆ ಕೈ ಮುಗಿದು ಓಲೊಂದು ಕೆಲಸದ ಬಿದ್ದಾಕನಾಡ ಖಂಡಿತವಾದ ಆಯ್ತು ಬಿರೋಡ್ ಆರೋಗ್ಬೇಕು ಆಯ್ತು ಬೋಡಾಯಿನ ಆರೆ ವ್ಯವಸ್ಥೆ ಮಾಡ್ಬೇಕು. ಏನು ಜನ ಬೋರ್ಡ್ ಇಂಚಿನ ವ್ಯವಸ್ಥೆ ಮಾಡ್ಕೊಂಡು ಆರೆ ನಂಗೆ ನೆನಪು ಬಂತು.